ಸಾವಯವ ಕೃಷಿಕ ಗ್ರಾಹಕ ಬಳಗ ಮತ್ತು ಕುಳಾಯಿ ಮಹಿಳಾ ಮಂಡಳಿ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಕುಳಾಯಿ ಮಹಿಳಾ ಮಂಡಳಿ ಆವರಣದಲ್ಲಿ ಮನೆ ಮತ್ತು ಶಿಬಿರ, ಸಾವಯವ ಸ್ವಾವಲಂಬಿ ಸಂತೆ ಮತ್ತು ಉಚಿತ ಆಯುರ್ವೇದ ತಪಾಸಣಾ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಸುರತ್ಕಲ್ ಕುಳಾಯಿಯ ಮಹಿಳಾ ಮಂಡಳಿ ಆವರಣದಲ್ಲಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಮತ್ತು ಕುಳಾಯಿ ಮಹಿಳಾ ಮಂಡಳಿ ಶ್ರೀ ವೇದಂ ಆಯು ಆಯುರ್ವೇದ ಆಸ್ಪತ್ರೆ, ಸುಳ್ಯದ ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಕಾರದೊಂದಿಗೆ ಮನೆ ಮತ್ತು ಶಿಬಿರ, ಸಾವಯವ ಸ್ವಾವಲಂಬಿ ಸಂತೆ ಮತ್ತು ಉಚಿತ ಆಯುರ್ವೇದ ತಪಾಸಣಾ ಶಿಬಿರಕ್ಕೆ ಚಾಲನೆ ಸಿಕ್ಕಿತು. ಇನ್ನು 3 ದಿನಗಳ ಕಾಲ ನಡೆಯಲಿರುವ ಶಿಬಿರಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಸಾವಯವ ಕೃಷಿಯ ಬಗ್ಗೆ ಜನರಿಗೆ ಸದುಪಯೋಗವಾಗುವ ನಿಟ್ಟಿನಲ್ಲಿ ಇಂತಹ ಶಿಬಿರ ಪ್ರಯೋಜನವಾಗುತ್ತದೆ. ಆ ಮೂಲಕ ಇದರ ಬಗ್ಗೆ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಸಾವಯವ ಕೃಷಿಕರು ಬಹಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಈ ಒಂದು ವ್ಯವಸ್ಥೆಗಳನ್ನು ಈ ಸಂತೆಗೆ ಬಂದು ತಾವು ಬೆಳೆಸಿದಂತಹ ವಸ್ತುಗಳನ್ನು ಮಾರಾಟ ಮಾಡುವಲ್ಲಿ ಅವರು ಬಹಳ ಪ್ರಾಮಾಣಿಕವಾಗಿ ಕೆಲಸಗಳು ಮಾಡ್ತಾರೆ. ಆದರೆ ಒಂದು ಮುಖ್ಯವಾದ ಅಂಶ ಏನು ಹೇಳಿದರೆ, ಯಾರು ಗ್ರಾಹಕರಿದ್ದಾರೆ ಅವರು ಇವತ್ತು ಆ ವಿಶ್ವಾಸದಿಂದ ಇದನ್ನು ಕೊಂಡೊಯ್ಯುವ ಮೂಲಕ ಇನ್ನಷ್ಟು ಈ ಕೃಷಿಕರಿಗೆ ಒಂದು ಪ್ರೇರಣೆ ನೀಡಬೇಕೆನ್ನುವಂಥ ನನ್ನ ಬೇಡಿಕೆ. ಇವತ್ತು ಕೂಡ ಇದಕ್ಕೆ ಪೂರಕವಾಗಿರುವಂತಹ ಇವತ್ತು ಮನೆ ಮತ್ತು ಶಿಬಿರವನ್ನು ಮಾಡುವ ಮೂಲಕ 3 ದಿವಸದ ಶಿಬಿರ ಇದೆ. ಈಗಾಗಲೇ ಕೆಲವು ಕಡೆ ಈ ರೀತಿಯ ಶಿಬಿರಗಳ ಆಯೋಜನೆ ಆದದ್ದನ್ನು ಕೂಡ ಕೇಳಿದ್ದೇನೆ. ಅಷ್ಟು ಸುಲಭ ಅಲ್ಲ ಇದಕ್ಕೆ ಶಿಬಿರಾರ್ಥಿಗಳನ್ನು ಒಟ್ಟು ಮಾಡುವಂಥದ್ದು. ಅದು ಕೂಡ ಈ ದೀರ್ಘಕಾಲ 3 ದಿವಸದ ಕಾಲದ ಈ ಶಿಬಿರ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಖಂಡಿತವಾಗಲೂ ಇದರಿಂದ ಜನಸಾಮಾನ್ಯರಿಗೆ ಒಳ್ಳೆಯ ಪ್ರಯೋಜನಗಳು ಸಿಗ್ತದೆ. ಮೈಸೂರಿನ ಪ್ರಸಿದ್ಧ ಆಯುರ್ವೇದ ವೈದ್ಯ ಹಾಗೂ ಯೋಗ ತರಬೇತುದಾರ ಡಾಕ್ಟರ್ ಟಿಎನ್ ಮಂಜುನಾಥ್ ಅವರು ಮಾತನಾಡಿ, ಮನೆಯಲ್ಲಿರುವ ಮದ್ದುಗಳನ್ನು ಉಪಯೋಗಿಸಿಕೊಳ್ಳಬೇಕು, ಜೊತೆಗೆ ಪರಿಸರವನ್ನ ಸಂರಕ್ಷಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಒಂದು ಕಲ್ಪನೆ ಚೆನ್ನಾಗಿದ್ದರೆ ಚೆನ್ನಾಗಿತ್ತಲ್ವ. ವಿಶೇಷವಾಗಿ ನಮ್ಮ ಸಾರ್ವಜನಿಕ ಆರೋಗ್ಯ, ಪಬ್ಲಿಕ್ ಹೆಲ್ತ್ ಸಮಸ್ಯೆಗಳಿಗೆ ಇವತ್ತು ನಾವು ಮೆಡಿಕಲ್ ಕೇರಿಂದ ಚಿಕಿತ್ಸೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಹೆಲ್ತ್ ಕೇರ್ ಬೇರೆ, ಮೆಡಿಕಲ್ ಕೇರ್ ಬೇರೆ. ಹೆಲ್ತ್ ಕೇರ್ ಅಂದರೆ ನಾವು ಆರೋಗ್ಯವಾಗಿರೋದಕ್ಕೆ ಮುಖ್ಯವಾಗಿ ಏನು ಬೇಕು? ಉತ್ತಮವಾದ ಆಹಾರ, ಶುದ್ಧವಾದ ನೀರು, ಶುದ್ಧವಾದ ಪರಿಸರ. ಇದರ ಮೇಲಿದ್ರೆ 100ಕ್ಕೆ 90 ಭಾಗ ನಾವು ಆರೋಗ್ಯವಾಗಿರ್ಬೋದು. ಇನ್ನು 10 ಭಾಗ ದೇವರಿಗೆ ಬಿಟ್ಕೋಣ, ಅವನ ಇಚ್ಛೆ, ಅವ್ರು ನೋಡ್ಕೋತಾರೆ. ಆದರೆ ನಾವು ಇವತ್ತು ಸಾರ್ವಜನಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ಮೆಡಿಕಲ್ ಕೇರ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ನಾವು ಖುಷಿ ಅಲ್ವಾ? ಸೈನ್ ಆಫ್ ಡೆವಲಪ್ಮೆಂಟ್. ಹೆಚ್ಚು ಆಸ್ಪತ್ರೆಯಿಂದ ಮೂರಲಿಂದ ಎಲ್ಲರಿಗೂ ಖುಷಿ. ಬಟ್ ಇಟ್ ಆಲ್ಸೋ ಶೋಸ್ ಹೌ ಮೆನಿ ಪೀಪಲ್ ಆರ್ ಸಿಕ್. ಅಂದರೆ ಎಷ್ಟು ಜನಕ್ಕೆ ಆರೋಗ್ಯಕ್ಕೆ ಹಾಳಾಗಿ ರೋಗ ಬರ್ತಾ ಇದೆ ಅಂತೂ ಅದು ಸೈನ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಇಟ್ ಇಸ್ ಮಾಲ್ ಡೆವಲಪ್ಮೆಂಟ್, ಅನಾರೋಗ್ಯಕರ ಅಭಿವೃದ್ಧಿ. ಶ್ರೀ ವೇದಂ ಆಯು ಆಯುರ್ವೇದ ಆಸ್ಪತ್ರೆಯ ನುರಿತ ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರು ಮಾತನಾಡಿ, ಮೂಳೆ ಸಾಂದ್ರತೆ ಪರೀಕ್ಷೆ, ರಕ್ತದೊತ್ತಡ ಪರೀಕ್ಷೆ, ಸಕ್ಕರೆ ಪರೀಕ್ಷೆ ಹೀಗೆ ವಿವಿಧ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಭಾಗದಲ್ಲಿ ನಡೆದಂಥ ತುಂಬ ದೊಡ್ಡದಂಥ ಒಂದು ಆಯುರ್ವೇದ ಕ್ಯಾಂಪ್ ಅಂತಲೂ ಹೇಳಲಿಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ. ಇಲ್ಲಿ ಬೋನ್ ಬ್ಯಾಂಡ್ ಮಾಸ್ ಡೆನ್ಸಿಟಿ ಅಂತ ಹೇಳಿದರೆ ಎಲುಬಿನ ಸಾಂದ್ರತೆಯ ಪರೀಕ್ಷೆ, ಇದು 3 ಫಾರ್ಮಸಿಯವರು ಮಾಡ್ತಾ ಇದ್ದಾರೆ. ವಾಸು ಹೆಲ್ತ್ ಕೇರ್ ಅಂತ ಹೇಳಿ, ಅದೇ ರೀತಿ ಜಂಡು ಇಮಾಮಿಯವರು, ಅದೇ ರೀತಿ ಮೆಡಿಲ್ಯಾಬ್ ಇಂಡಿಯಾ ಅಂತ ಹೇಳಿ ಈ 3 ಆಯುರ್ವೇದ ಫಾರ್ಮಸಿಯವರು ಎಲುಬಿನ ಸಾಂದ್ರತೆಯ ಟೆಸ್ಟನ್ನು ಇಲ್ಲಿ ಮಾಡ್ತಾರೆ. ಅದೇ ರೀತಿ ಸ್ಪರ್ಶ ಡಯಾಗ್ನೋಸ್ಟಿಕ್ನವರು ಉಚಿತವಾಗಿ ರಕ್ತದ ಸಕ್ಕರೆ ಅಂಶವನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಕೆವಿಜಿ ಆಯುರ್ವೇದ ಮಹಾವಿದ್ಯಾಲಯದಿಂದ 2 ನುರಿತ ಆಯುರ್ವೇದ ತಜ್ಞರು ಬಂದಿದ್ದಾರೆ. ಹಾಗೂ ಅದೇ ರೀತಿ ಕೆವಿಜಿ ಆಯುರ್ವೇದ ವಿದ್ಯಾಲಯದ ಕೆಲವು ವಿದ್ಯಾರ್ಥಿಗಳು, ಆಯುರ್ವೇದ ಮಾಡಿದಂಥ ಕೆಲವು ವಿದ್ಯಾರ್ಥಿಗಳು ಕೂಡ ಬಂದು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಹಾಗೂ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಇವರು ಮತ್ತು ಮಹಿಳಾ ಮಂಡಳಿಯವರು ಆಯೋಜಿಸಿದಂತಹ ಈ ಒಂದು ಆಯುರ್ವೇದ ಮೆಗಾ ಕ್ಯಾಂಪ್ ಏನಿದೆ, ಇವತ್ತು 28ನೇ ತಾರೀಕಿಗೆ ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಡೀಲಿಕ್ಕಿದೆ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕುಳಾಯಿ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷೆ ವಿಜಯಲಕ್ಷ್ಮಿ ಶೆಟ್ಟಿ ವಹಿಸಿ ಮಾತನಾಡಿದ್ರು. 3 ದಿನಗಳ ಕಾಲ ನಡೆಯುವ ಶಿಬಿರಕ್ಕೆ ಶುಭ ಹಾರೈಸಿದ್ರು. ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲರೂ ಒಂದು ಬಹಳ ಉತ್ಸುಕತೆಯಿಂದ ಬಂದಿದ್ದೀರಿ. ಇದರಲ್ಲಿ ಖಂಡಿತ ಪ್ರಯೋಜನ ಇದೆ ಹಾಗೂ ನಮ್ಮ ದಿನನಿತ್ಯದ ಜೀವನಕ್ಕೂ ಇದರಲ್ಲಿ ಪ್ರಯೋಜನವಿದೆ. ಹಾಗೂ ಇದರಲ್ಲಿ ನಮ್ಮಲ್ಲಿ ಕೆಲವರೆಲ್ಲ ಮೊದಲು ಎಣ್ಣೆಗಳನ್ನೆಲ್ಲ ಮಾಡಿ ಮಾರಾಟ ಮಾಡ್ತಿದ್ರು ಮಹಿಳೆಯರು ಇಂತಹ ತರಬೇತಿಗಳೆಲ್ಲ ಹೋದರೆ. ಹಾಗಾಗಿ ಸ್ವಉದ್ಯೋಗ ಮಾಡುವಂಥ ಅವಕಾಶಗಳು ಇಂತಹ ಶಿಬಿರಗಳಲ್ಲಿದೆ. ಎಲ್ರಿಗೂ ಈ ಅವಕಾಶಗಳು ಒಳ್ಳೆಯ ಯಶಸ್ಸನ್ನು ಕೊಡಲಿ. ಹಾಗೂ ಮುಂದೆಯೂ ಈ ಒಂದು ಸಾವಯವ ಬಳಗ, ನಮ್ಮದೇ ಬಳಗ, ಮಹಿಳಾ ಮಂಡಲ ಸಾಗೆ 30 ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದವಳು. ಹಾಗಾಗಿ 2 ಬಳಗಗಳು ನನ್ನ ಆತ್ಮೀಯರೇ. ಈ 2 ಬಳಗಗಳು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಸ್ಥಳೀಯ ಕಾರ್ಪೊರೇಟರ್ ವೇದಾವತಿ, ಕೋಶಾಧಿಕಾರಿ ರವಿರಾಜ್, ಕಾರ್ಯದರ್ಶಿ ರೇವತಿ ಮೊದಲಾದವರು ಉಪಸ್ಥಿತರಿದ್ದರು. ಸಾವಯವ ಕೃಷಿಕ ಗ್ರಾಹಕ ಬಳಗದ ಅಧ್ಯಕ್ಷ ಅಡ್ಡೂರು ಕೃಷ್ಣರಾವ್ ಸ್ವಾಗತಿಸಿದ್ರು. ಮಹಿಳಾ ಮಂಡಳಿಯ ಅಧ್ಯಕ್ಷೆ ಮೀನಾಕ್ಷಿ ದೇವದಾಸ್ ಕೆ ಅವರು ವಂದಿಸಿದ್ರು. ಬಳಗದ ಕಾರ್ಯದರ್ಶಿ ಡಾಕ್ಟರ್ ಎ ಫಜಲ್ ನಿರೂಪಿಸಿದ್ರು. ಉಚಿತವಾಗಿ ರಕ್ತದ ಸಕ್ಕರೆ ಮಟ್ಟ, ಮೂಳೆ ಸಾಂದ್ರತೆ, ರಕ್ತದೊತ್ತಡ ಪರೀಕ್ಷೆ ನಡೆಸಿ ಉಚಿತವಾಗಿ ಆಯುರ್ವೇದ ಔಷಧಿಗಳನ್ನು ನೀಡಲಾಯಿತು. ಶ್ರೀ ವೇದಂ ಆಯು ಆಯುರ್ವೇದ ಆಸ್ಪತ್ರೆಯ ನುರಿತ ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ನೇತೃತ್ವದಲ್ಲಿ ತಪಾಸಣಾ ಶಿಬಿರ ನಡೆಯಿತು. 3 ದಿನವೂ ವಿವಿಧ ಗೋಷ್ಠಿಯಲ್ಲಿ ಆಯುರ್ವೇದ ವಿಷಯಗಳ ಕುರಿತಂತೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಜಿಲ್ಲೆಗಳಿಂದ ರೈತರು ತಾವೇ ಬೆಳೆಸಿದ ಸಾವಯವ ತರಕಾರಿಗಳು, ಹಣ್ಣುಗಳು ಮತ್ತು ವಿವಿಧ ದಿನಸಿ ವಸ್ತುಗಳನ್ನು ಮಾರಾಟ ಹಾಗೂ ಪ್ರದರ್ಶನಕ್ಕೆ ಇಡಲಾಗಿತ್ತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.